ಸರಗೂರು ತಾಲೂಕಿನ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಯಲ್ಲಿ ಗುರುವಂದನೆ ಕಾರ್ಯಕ್ರಮವನ್ನು 2000-2001ನೇ ಸಾಲಿನ ಹಳೆ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದು, ಶಿಕ್ಷಕರಿಂದ ಶಾಲಾ ಆವರಣದಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಳೆ ವಿದ್ಯಾರ್ಥಿ ನಾಗರಾಜು, ಅಕ್ಷರ ಕಲಿಸಿದ ಬದುಕಿಗೆ ದಾರಿ ತೋರಿಸುವವರೇ ಗುರುಗಳು. ನಿಸ್ವಾರ್ಥದಿಂದ ತನ್ನ ಶಿಷ್ಯ ಉನ್ನತಿ ಸಾಧಿಸುವುದನ್ನು ನೋಡಿ ಸಂತಸ ಪಡುವ ಏಕೈಕ ಜೀವವೆಂದರೆ ಅದು ಶಿಕ್ಷಕ ಮಾತ್ರ ಎಂದು ಅವರು ಅಭಿಪ್ರಾಯಪಟ್ಟರು. ಶಿಕ್ಷಕಿ ಕ್ಯಾತ್ಯಾಯಿನಿ ಮಾತನಾಡಿ, ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರ ಮುಂದಿನ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖವಾದುದು. ಇಂತಹ ಶಿಕ್ಷಕರನ್ನ ಅಭಿನಂದಿಸಿದ ಹಳೆ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಶಿಕ್ಷಕ ಸಾಂಬಮೂರ್ತಿ ಮಾತನಾಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ಮಾದರಿ ಶಾಲೆಯಾಗಿದೆ. ಇಲ್ಲಿ ಓದಿದ ಮಕ್ಕಳು ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 136 ವರ್ಷ ಕಳೆದರೂ ಈ ಶಾಲೆಗೆ ಇನ್ನೂ ಶತಮಾನೋತ್ಸವದ ಭಾಗ್ಯ ಬಂದಿಲ್ಲ. ಇನ್ನಾದರೂ ಸರ್ಕಾರ ಶಿಕ್ಷಣ ಇಲಾಖೆ ಇತ್ತ ಗಮನ ಹರಿಸಿ ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಗೋವಿಂದಯ್ಯ, ನಂಜಯ್ಯ, ನಾಗರಾಜು, ಶಿವಣ್ಣ, ರಂಗಸ್ವಾಮಿ, ನಾಗೇಂದ್ರಪ್ಪ, ಜಗದೀಶ್, ಡಿಆರ್ ಶಿವಪ್ಪ, ನಾಗರಾಜ ಶೆಟ್ಟಿ, ಜಿ ನಾಗೇಶ್, ರೇವಣ್ಣ, ಜಿಎಸ್ ರಾಜಮ್ಮ, ಎಸ್ ಗಿರಿಜಾ, ಮಹಾಲಕ್ಷ್ಮಿ, ಪದ್ಮಲಕ್ಕಮ್ಮ, ಮೀನಾಕ್ಷಿ, ಎಚ್ಸಿ ಸುಮಂತ, ವಸಂತಕುಮಾರಿ, ಮೀನಾಕ್ಷಿ, ಲತಾಮಣಿ, ಶೀಲಾ, ಶಾಂತವ್ವ, ಹಂಪಣ್ಣವರ್ ರವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳು ಪ್ರಮೋದ್, ರವಿಕುಮಾರ್, ರವಿ, ಮಹದೇವ್, ನಾಗರಾಜು, ಮಂಜುನಾಥ, ಮುನಿ ಪುಂಗನಾವ್, ಕಾಳಿಪ್ರಸಾದ್, ಉಮೇಶ್, ದೇವಿಪ್ರಸಾದ್, ಸೂರ್ಯ ರಾಜೇಂದ್ರ, ನಾರಾಯಣ ಚಂದ್ರ, ದ್ರಾವಿಡ್, ಬಸವರಾಜು, ಪುಟ್ಟರಾಜು, ಶ್ರೀಕಾಂತ್, ಮೋಹನ್, ಸುರೇಶ್, ಕಾಳಿದಾಸ, ಶ್ರೀನಿವಾಸ್, ಚಿನ್ನಸ್ವಾಮಿ, ಸುರೇಶ್, ನಾಗರಾಜು, ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು. ವರದಿ ಚಂದ್ರಹಾದನೂರು.